ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಬೈಂದೂರಿನ ವಿವಿಧೆಡೆ ಸಂಪೂರ್ಣ ಜಲಾವೃತಗೊಂಡಿದೆ. ಮನೆ ಮಂದಿ ಆತಂಕದಲ್ಲಿ ಜೀವನ ನಡೆಸುವಂತಾಗಿದೆ. ಮಳೆಯಿಂದಾಗಿ ಕೃಷಿ ಸಂಪೂರ್ಣ ನಾಶವಾಗಿದ್ದು ಜನತೆ ಕಂಗಾಲಾಗಿದ್ದಾರೆ. ಪ್ರತಿ ವರ್ಷ ಮಳೆಗಾಲ ಬಂತಂದ್ರೆ ಈ ಊರಿನ ಜನರು ಸರಿಯಾಗಿ ನಿದ್ದೆನೆ ಮಾಡೋದಿಲ್ಲ. ಜಾಸ್ತಿ ಮಳೆಯಾದ್ರೆ ಯಾವಾಗ ಮನೆಗೆ ನೀರು ನುಗ್ಗುತ್ತೋ ಎನ್ನುವ ಆತಂಕ ಬೇರೆ. ಪ್ರತಿ ವರ್ಷವೂ ಸೌಪರ್ಣಿಕೆ ಈ ಊರನ್ನ ತೊಳೆದು ಹೋಗುತ್ತಾಳೆ. ಇಡೀ ಊರಿಗೆ ಊರೇ ನದಿಯಾಗಿ ಪರಿವರ್ತನೆಗೊಂಡಿದೆ. ರಸ್ತೆ, ಗದ್ದೆ ಯಾವುದೆಂದು ತಿಳಿಯದಷ್ಟು ನೀರು ಆವರಿಸಿಕೊಂಡಿದೆ. ಮನೆ, ದೇವಸ್ಥಾನ, ಹಟ್ಟಿ ಎಲ್ಲವೂ ನೀರಿನಿಂದ ಮುಳುಗಿ ಹೋಗಿದೆ. ಏನಾದ್ರೂ ದಿನಸಿ ಬೇಕಿದ್ರೂ ದೋಣಿಯನ್ನೇ ಏರುವ ಸ್ಥಿತಿ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಇಲ್ಲಿನ ಜನರು ಬದುಕುತ್ತಿದ್ದಾರೆ ಎಂದರೆ ನಿಜಕ್ಕೂ ನಮ್ಮ ಆಡಳಿತ ವ್ಯವಸ್ಥೆಯೇ ತಲೆ ತಗ್ಗಿಸಬೇಕು. ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾವುಂದ ಗ್ರಾಮದ ಬಡಕೆರೆ, ಸಾಲ್ಬುಡ, ಬಾಂಗಿನಮನೆ, ಕಂಡಿಕೇರಿ ನಿವಾಸಿಗಳ ಮಳೆಗಾಲದ ಯಾತನಾಮಯ ಬದುಕಿನ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇವೆ. 3-4 ದಿನ ಬಿಡದೆ ಮಳೆ ಸುರಿದ್ರೆ ಇಲ್ಲಿ ನೆರೆ ಸೃಷ್ಟಿಯಾಗುತ್ತೆ. ನೆರೆ ನೀರು ಏರಿದ ತಕ್ಷಣ ಸೌಪರ್ಣಿಕಾ ನದಿ ಪಾತ್ರದ ಜನರಿಗೆ ತಲೆನೋವು ಆರಂಭವಾದಂತೆ. ಜಾನುವಾರು, ಮೂಕ ಪ್ರಾಣಿಗಳನ್ನ ದೋಣಿ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಏರಿಸಿ ತಾವು ಮಾತ್ರ ಮುಳುಗಿದ ಮನೆಯಲ್ಲಿಯೇ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಡುತ್ತಾರೆ. ಈ ಸಂಕಷ್ಟ 1-2 ದಿನಕ್ಕೆ ಸರಿ ಹೋಗೋದಿಲ್ಲ. ಮಳೆ ನಿರಂತರವಾಗಿದ್ರೆ ವಾರಗಳ ಕಾಲವೂ ಇಲ್ಲಿನ ಜನರಿಗೆ ಜಲ ದಿಗ್ಬಂಧನ ಗ್ಯಾರಂಟಿ. ಬೆಳಗ್ಗೆ 6-7 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಇದುವರೆಗೂ ನಾವೆಲ್ಲ ಪ್ರಯತ್ನ ಪಟ್ಟು ಸ್ಥಳೀಯ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ರಾಜೇಶು ಮತ್ತು ನಾಗರಾಜ್ ಇವರೆಲ್ಲರೊಟ್ಟಿಗೆ ಸಹಕಾರದಿಂದ ನಾವು ಮ್ಯಾಕ್ಸಿಮಮ್ ಎಲ್ಲ ಪ್ರಯತ್ನ ಪಟ್ಟು ಅವರು ಸ್ಥಳೀಯರಲ್ಲಿಂದ ಸ್ಥಳಾಂತರಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆದರೂ ಕೂಡ ಅವರೆಲ್ಲ ಆ ಜಾಗವನ್ನು ಬಿಟ್ಟು ಬರಲಿಕ್ಕೆ ಹೋಗಲ್ಲ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಪ್ರತಿ ವರ್ಷವೂ ನೀರು ಇದೆ, ನಮಗೆ ಇದು ಅಭ್ಯಾಸ ಆಗಿದೆ, ಮತ್ತು ನಮಗೆ ಇನ್ನೂ ಹೆಚ್ಚು ಮಳೆ ಬಂದರೆ ನಾವೇ ಅದನ್ನು ದಡ ಸೇರುವಷ್ಟು ನಮ್ಮ ಕೆಪಾಸಿಟಿ ಇದೆ ಅಂತ ಬಿಟ್ಟು ಅವರು ಹೇಳ್ತಿದ್ದಾರೆ. ಇಲ್ಲಿನ ಈ ನೆರೆ ಸಮಸ್ಯೆ ಇಂದು ನಿನ್ನೆಯದಲ್ಲ. ಹಲವು ದಶಕಗಳಿಂದ ಇಲ್ಲಿನ ಜನರಿಗೆ ಮಳೆಗಾಲ ಶಾಪವೆಂದರೂ ತಪ್ಪಾಗೋದಿಲ್ಲ. ಮಳೆಗಾಲದಲ್ಲಿ ಪಕ್ಕ 3-4 ದೋಣಿಗಳು ಈ ಊರಿಗೆ ಕಾಯ್ದಿರಿಸಲೇಬೇಕು. ಅನಾರೋಗ್ಯ ಪೀಡಿತರು ಸಹಿತ ಆಹಾರ ಸಾಮಗ್ರಿ, ದಿನಸಿ ತರಬೇಕಾದ್ರೆ ದೋಣಿಯಲ್ಲಿಯೇ ಪೇಟೆಗೆ ಬರಬೇಕು. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸುಮಾರು 3 ಕಿಲೋಮೀಟರ್ ದೂರ ದೋಣಿ ಚಲಾಯಿಸುವುದು ನಿಜಕ್ಕೂ ಸಾಹಸವೇ ಸರಿ. ನೆರೆ ಬರ್ತದೆ, ಒಂದು 100 ಮನೆ ಆಚೆಗಿದೆ. ಆದ್ದರಿಂದ ನಾವು ಮಳೆಗಾಲ ಬಂದಾಗ ಇದು ಭಾಳ ಕಷ್ಟ ಆಗ್ತದೆ ನಮಗೆ. ಎಲ್ಲರೂ ಗೌರ್ಮೆಂಟ್ನವರು, ಅವರು ಪಂಚಾಯಿತಿಯವರು ಎಲ್ಲರೂ ನಮಗೆ ಸಹಾಯ ಮಾಡಿದರೆ ರಾತ್ರಿ ಹೊತ್ತು ಬಂದಾಗ ನಮಗೆ ಭಾಳ ಅನನುಕೂಲ ಆಗ್ತದೆ. ಹಗಲು ಹೊತ್ತಲ್ಲಿ ಬಂದರೆ ಏನಾದರೂ ನಾವು ಬಚಾವಾಗ್ತೀವಿ. ದನ, ಕರು ಎಲ್ಲ ಮನೆಯಲ್ಲಿ ಇರ್ತವೆ. ರಾತ್ರಿ ಬಂದರೆ ಭಾಳ ಕಷ್ಟ ಆಗುತ್ತೆ. ಆದ್ದರಿಂದ ಇನ್ನೂ ನಮಗೆ ಮುಂದೆ ಏನಂತ ಹೇಳಿದರೆ ನಾವು ಮುಂದೆ ಮತ್ತು ಸೌಲಭ್ಯ ಕೊಡಲೇಬೇಕು. ನೀವು ಗದ್ದೆ ಭೂಮಿ ಮಾಡಿದ್ದು ಯಾವುದೂ ಉಳಿದಿಲ್ಲ, ಎಲ್ಲ ಕಳೆದು ಹೋಗಿದೆ. ಅದರಲ್ಲಿ ಭೂಮಿ ಅಂಶದಲ್ಲಿ ಏನೂ ನಮಗೆ ಬೆಳೆ ಸಿಕ್ಕುವುದಿಲ್ಲ. ನಾವು ಪ್ರತಿ ವರ್ಷ ಮಾಡಿದರೂ ಇದೇ ರೀತಿ ಆಗುತ್ತೆ. ಯಾರೂ ಗೌರ್ಮೆಂಟ್ನವ್ರು ಬಂದು ನಮಗೆ ಯಾರೂ ಬಂದು ಎನ್ಕ್ವೈರಿ ಮಾಡೋದಿಲ್ಲ. ಪಂಚಾಯತಿಯವ್ರಿಗೆ ಹೇಳ್ತೇವೆ, 1 ಸೆಂಟ್ ಅಂತ ಕೊಡ್ತಾರೆ. ಆದ್ದರಿಂದ ನಮಗೆ ಅದು ಜೀವನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಈಗ ನಿಮ್ಮಿಂದ ನಾವು ಕೇಳ್ಕೊಳ್ಳೋದು ಏನಂತ ಹೇಳಿದರೆ, ಮುಂದೆ ನಮಗೆ ಸ್ವಲ್ಪ ಏನಾದರೂ ಧನ ಸಹಾಯವಾಗಿ ನೀವು ಕೊಡಬೇಕಂತೇಳಿ ನಾವು ಕೇಳ್ಕೊಳ್ತೇವೆ. ನಿಮ್ಮ ಹೆಸರು? ವಿಠಲ್ ಅಂತೇಳಿ. ವಿಠಲ್. ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಭಾಗದ 20ಕ್ಕೂ ಅಧಿಕ ಮಂದಿ ದೋಣಿ ನಡೆಸುವ ಮೂಲಕ ಸಾರ್ವಜನಿಕರಿಗೆ ನೆರವಾಗುವ ಸಾಹಸಿಗಳಾಗಿ ಕೆಲಸ ಮಾಡುತ್ತಿದ್ದಾರೆ. 100 ಎಕರೆ ಕೃಷಿ ಭೂಮಿಯಲ್ಲಿ ಮಳೆ ನೀರು ನಿಂತು ಬೆಳೆಯೆಲ್ಲ ಹಾನಿಯಾಗುತ್ತದೆ. ಸರ್ಕಾರ ಹಾನಿಯಾದ ಬೆಳೆಗೆ ಹೆಕ್ಟೇರ್ ಲೆಕ್ಕದಲ್ಲಿ ಕಿಂಚಿತ್ ಪರಿಹಾರ ಕೊಟ್ಟು ಕೈ ತುಳಿದುಕೊಂಡು ಬಿಡುತ್ತೆ. ಆ ಬಿಡಿಗಾಸು ರೈತರಿಗೆ ಯಾವ ಲೆಕ್ಕದಲ್ಲೂ ಸಾಕಾಗಲ್ಲ. ಇನ್ನು ಓಟು ಕೇಳಲು ಬರುವ ಜನಪ್ರತಿನಿಧಿಗಳು ಮಳೆಗಾಲದ ನೆರೆ ಸಮಯ ಒಮ್ಮೆ ಬಂದು ವೀಕ್ಷಿಸಿ ಹೋದೋರು ಮತ್ತೆ ಆ ಕಡೆಗೆ ತಲೆಯನ್ನ ಹಾಕೋದಿಲ್ಲ. ಅಧಿಕಾರಿಗಳು ಮಳೆಗಾಲದ ಮೊದಲು ಅಣಕು ಕಾರ್ಯಾಚರಣೆಯನ್ನ ನಡೆಸಿ ಹೋದೋರು
ಮತ್ತೆ ಜನರ ಕಷ್ಟಕ್ಕೆ ಸ್ಪಂದಿಸೋದು ಹಲವು ಫೋನ್ ಕರೆಗಳು ಹೋದ ಮೇಲೆ. ಇದನ್ನೆಲ್ಲ ನೋಡಿ ಜನರು ಕೂಡ ರೋಸಿ ಹೋಗಿದ್ದಾರೆ. ಏನೇ ಆದ್ರೂ ಇಲ್ಲಿನ ಜನ ಮನೆಯನ್ನ ಬಿಟ್ಟು ಬರಲ್ಲ ಎನ್ನುತ್ತಿದ್ದಾರೆ. ಇವತ್ತು ನೋಡ್ತಾ ಇದ್ದೀರಾ, ಸಾಲ್ಬುಡ, ಕಂಡಿಕೇರಿ, ಪಾಟಿನ ಮನೆ ಈ ಭಾಗ, ಅರೆಹೊಳೆ ಭಾಗ ಎಲ್ಲ ಮುಳುಗಡೆ ಆಗಿದೆ. ಮೊನ್ನೆ ಅಷ್ಟೇ ಪ್ರಾತ್ಯಕ್ಷಿಕೆ ಮಾಡಿ ಹೋಗಿದ್ದಾರೆ. ಈ ಪ್ರಾತ್ಯಕ್ಷಿಕೆನ ಯಾಕಾಗಿ ಮಾಡ್ತಾರೆ? ಅದರಿಂದ ಏನೋ ಪ್ರಯೋಜನ ಆಗಬೇಕಲ್ಲ. ಇಲ್ಲಿ ಪ್ರಾತ್ಯಕ್ಷಿಕೆ ಮಾಡಿ ಜನರಿಗೆ ಏನೋ ಕಮ್ಯುನಿಕೇಷನ್ ಮಾಡುವಂಥದ್ದು. ಪ್ರಾತ್ಯಕ್ಷಿಕೆ ಮಾಡಿದವ್ರು ಯಾರೂ ಇಲ್ಲಿ ಇಲ್ಲ. ಈಗ ಅವ್ರು ಬರಲಿ. ನಾನು ಹೇಳೋದು, ತಹಶೀಲ್ದಾರರು ಮೊನ್ನೆ ಪ್ರಾತ್ಯಕ್ಷಿಕೆ ಮಾಡಿ ಹೋಗಿದ್ದಾರೆ. ಇಲ್ಲಿ ಲೈಫ್ ಜಾಕೆಟ್ಗಳಿಲ್ಲ, ದೋಣಿಗಳು ದೊಡ್ಡ ದೊಡ್ಡ ದೋಣಿಗಳಿದೆ, ಮರದ ಇಕ್ಕರೆಗಳೆಲ್ಲ ಆ ದೋಣಿನ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಎಷ್ಟು ಸಾರಿ ನಾವು ಹೇಳ್ತಾ ಇದ್ದೀವಿ. ರಾಸುಗಳನ್ನ ಇಲ್ಲಿಂದ ಶಿಫ್ಟ್ ಮಾಡಬೇಕು. ಎಲ್ಲ ಮನೆಯಲ್ಲಿ ಈಗ ಹಸುಗಳಿದೆ. ಹಸುಗಳನ್ನ ಎಲ್ಲಿ ಶಿಫ್ಟ್ ಮಾಡೋದು? 35,000 to 40,000 ಒಂದು ಹಸು ಇದೆ ಈಗ. ಆ ಹಸುಗಳಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ, ಯಾವುದೇ ಅದಕ್ಕೆ ಅದನ್ನ ಕಾಯುವಂಥದ್ದು ಇಲ್ಲದೆ, ಏನು ಶೆಡ್ಗಳಿಲ್ಲದೆ ಅದನ್ನ ಎಲ್ಲಿ ಕಟ್ಟೋದು? ಯಾರು ಮನೆಯಲ್ಲಿ ಕಟ್ಟೋಣ ಹೇಳಿ? ಈಗ ಮೇಲ್ಗಡೆ ಹೋದರೆ ಯಾರ ಮನೆಯಲ್ಲೂ ಕೊಟ್ಟಿಗೆಗಳಿಲ್ಲ. ಅದಕ್ಕೆ ತಾತ್ಕಾಲಿಕ ಶೆಡ್ ಮಾಡಿ ಅಂತ ಹೇಳಿ ಆ ಒಂದು 10 ದಶಕಗಳಿಂದ ನಾವು ಅವ್ರಿಗೆ ಮನವಿ ಮಾಡ್ತಾಯಿದ್ದೀವಿ. ಹೋದ ಸರಿ ಮಾನ್ಯ ಶಾಸಕರು ಬಂದಾಗ ಹೇಳಿದ್ದೀವಿ ಅದನ್ನ ಮಾಡಿ ಅಂತ ಹೇಳಿ. ತಹಶೀಲ್ದಾರ್ರಿಗೆ ಹೇಳಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಅದೇ ರೀತಿ ಯಾವುದು ಇವರು ತಾತ್ಕಾಲಿಕವಾಗಿ ಏನೋ ಒಂದು ನೆಪಕ್ಕೋಸ್ಕರ ಮಾಡ್ತಾ ಇದ್ದಾರೆ ಬಿಟ್ಟರೆ ಅದು ಯಾವುದು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ನಮಗೆ ಪ್ರಯೋಜನ ಆಗುವಂಥದ್ದು ತಾತ್ಕಾಲಿಕ ಅಲ್ಲ, ಅದು ಪರ್ಮನೆಂಟ್ ಆಗಿರುವಂಥ ಯಾವುದಾದ್ರು ವ್ಯವಸ್ಥೆ ಮಾಡಿ ಅಂತ ಈ ಮೂಲಕ ನಾನು ಹೇಳ್ತೀನಿ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ವರ್ಷಂಪ್ರತಿ ತಲೆದೋರುವ ಸಮಸ್ಯೆಗೆ ಮುಕ್ತಿ ನೀಡಬೇಕು ಎಂಬ ಆಗ್ರಹವೂ ಕೇಳಿಬಂದಿದೆ. ಒಟ್ಟಿನಲ್ಲಿ ಚುನಾವಣೆ ಬಂದಾಗ ಒಂದಷ್ಟು ಆಶ್ವಾಸನೆಗಳನ್ನ ಕೊಟ್ಟು ಹೋಗುವ ರಾಜಕಾರಣಿಗಳು ಚುನಾಯಿತರಾದ ಮೇಲೆ ಕೊಟ್ಟ ಆಶ್ವಾಸನೆಗಳನ್ನ ಈಡೇರಿಸದೆ ಜನರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡುತ್ತಿದ್ದಾರೆ. ಇನ್ನಾದರೂ ಈ ಭಾಗದ ನೆರೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕಂಡುಕೊಳ್ಳಲಿ ಎನ್ನುವುದು ವಿ4 ವಾಹಿನಿಯ ಆಶಯ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.